ಓಹೋ ಮಂಜಣ್ಣ, ನಾನು ಇವರೇ ಸಿಕ್ಕಲಿ ಅಂತ ಕಾಯ್ತಿದ್ದೆ. ಮನೆಗೆ ಒಬ್ಬ ತಪ್ತು, ಇಲ್ಲೇ ಯಾರಿಗೂ ವೆಯ್ಟ್ ಮಾಡ್ತಿದ್ದಂಗಿತ್ತು. ಭಯಂಕರ ಲವ್ ನಡೀತಿತ್ತು ಇವ್ರ ಟೀಪೆ. ಲಾಸದ ಹೋ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಲ ಲ ಲ ಲ ಲ ನ. ಓಹ್ ಮಂಜಣ್ಣ, ಏನು ಈಚೆ ಬದಿ ಸವಾರಿ? ಸುಮಾರು ದಿನ ಆಯ್ತು, ರೋಡಲ್ಲೆಲ್ಲೋ ಕಾಮಕ್ಕೆ ಸಿಕ್ಕಲಿಲ್ಲ. ಪಶು ಬಾ ಮರೆಯ, ನಾನಿಲ್ಲೇ ತೋಟಕ್ಕೆ ಹೋಗ್ತಿದ್ದೆ, ಮತ್ತು ಯಾವುದೋ ಫೋನ್ ಬಂದ ತನಕ ಗಾಡಿ ಇಲ್ಲೇ ನಿಲ್ಲಿಸ್ಕೊಂಡೆ. ಫೋನ್ ಮರ್ರೆ, ನೀವು ಒಂದು ಫೋನಾಗ ಬ್ಯುಸಿ ಅನ್ಕಂಡು ಈ ನಡುವೆ ಅಲ್ದ? ಹಂಗೆಂತ ಇಲ್ಲ ಮರೆಯ, ಈ ತೋಟದ ಕೆಲಸದಲ್ಲೇ ಪುರ್ಸೋದು ಸಿಕ್ಕುದಿಲ್ಲ ಮರೆಯ. ತೋಟಕ್ಕೆಲ್ಲ ನೀರು ಬಿಡೋದಿತ್ತು, ಕಳಿ ಎಲ್ಲ ಕ್ಲೀನ್ ಮಾಡಿಸ್ಕೊ, ಕಟ್ಟಿ ಕೊಡಿಸೋದಿತ್ತು, ಒಂದೆರಡು ಇಲ್ಲ ಮರೆಯ ಕೆಲಸ. ಹಂಗಾಗಿ ಸ್ವಲ್ಪ ಪುರ್ಸುತ್ತೆ ಆಗಲಿಲ್ಲ. ನಿಮ್ಮ ಮನೆ ಬದಿ ಬತ್ತಿದ್ದೆ ನಾನು ನಿನ್ನ ಅಣ್ಣನ ಮಾತಾಡ್ಸೋಕ್ಕೆ, ಈ ನಡುವೆ ಪುರ್ಸೊತ್ತು ಆಗಲಿಲ್ಲ ಕಣ್. ಹೌದೌದಪ್ಪ, ನೀವು ಎಷ್ಟಪ್ಪ ಬ್ಯುಸಿ ಇರ್ತೀರಿ, ನೀವು ಪುರ್ಸೊತ್ತಾರು ಹೆಂಗೆ? ನಿಮ್ಮ ಲೆವೆಲ್ಲಿಗೆ ನೀವು ಈ ಥರ ಗಾಡಿಲೆಲ್ಲ ಓಡಾಡೋಕ್ಕಾಗ ಮಂಜಣ್ಣ. ಈಗ ಒಂದು ಬೈಕ್ ತಕೊಂಡಿಕಾಂಬ. ಬೈಕ್ ಎಂತಕ್ಕ ನನಗೆ ಇದು ಆರಾಮಿತ್ತಿದೆ ಸಾಕು. ಅಲ್ಲ ಮರ್ರೆ, ಬತ್ತ ನಿಮ್ದೊಂಥರ ಸ್ಟೈಲೇ ಚೇಂಜ್ ಆಯ್ತು, ಮುಖ ಗೆಟಪೇ ಚೇಂಜ್ ಆಯ್ತಂತೆ, ಡ್ರೆಸ್ಸಿಂಗ್ ಸೆನ್ಸು ಸ್ವಲ್ಪ ಎಲ್ಲ ಚೇಂಜ್ ಆಯ್ತು. ಹಾಗೆ ಗಾಡಿಯು ಚೇಂಜರೇ ಲಾಯ್ಕಲ್ಲ ಅನ್ಕ ಹೇಳಿದೆ. ಮರೆಯ, ನಿಮ್ಮ ಹುಡುಗ್ರ ಮಕ್ಳಿಗಾರ ಸಾಮ ಗಾಡಿ ಗಿಡಿ ಎಲ್ಲ, ನಮಗೆ ಅಂತದ ಹಾಳು ತಪ್ಪಕ್ಕೆ ಬಂತು ನಾವು. ನೀವು ಹಾಳ್ತಂದ್ರೆ ಆಯ್ತು ಮರ್ರೆ, ನೀವು ಎಲ್ಲಿಂದ ಎಲ್ಲಿಗೆಲ್ಲ ಹೊಪ್ಕತ್ ನಿಮಗೆ, ನೀವು ಹಾಳ್ತಂದ. ಮತ್ತೆ ಎಂಥ ಸಮಾಚಾರ? ಈ ನಡುವೆ ಎಲ್ಲ ಅಷ್ಟು ಬ್ಯುಸಿ ಅದಂದ್ರೆ ಹೌದಾ? ಅವ್ರ ಮನೆ ಬದಿ ಒಂದು ದಿವಸ ಬರ್ತಿದ್ದಷ್ಟು ಬ್ಯುಸಿಯ ಮರ್ರೆ ನೀವು? ಹೌದಾ, ಮಸ್ತ್ ಬ್ಯುಸಿ. ಇಲ್ದ್ರೆ ನಾ ಬರ್ತಿರ್ಲಿಲ್ಲ ನಿಮ್ಮ ಮನೆ ಬದಿಗೆ. ನೀನೊಳ್ಳೆ ಮರೆಯ ಕೇಳಿದ್ದನ್ನೇ ಕೇಂತೆ. ಕಾಲೇಜಲ್ಲೆಲ್ಲ ಫುಲ್ ಬ್ಯುಸಿಯಾ? ನಿಂದೆ ಹವಾವ ಕಾಲೇಜಲ್ಲ? ಎಂಥ ಹವಾವ ಮಾರ್ರೆ ಕಾಲೇಜಲ್ಲೇ, ನಮ್ದೆ ಅಂತ ಹವಾ ಮಾಡೋಕಂತ ಹೇಳಿ ಕಂಬ. ಎಲ್ಲ ದೊಡ್ಡ ದೊಡ್ಡ ಗಂಡಸ್ರೆಲ್ಲ ಕಾಲೇಜ್ ಬದಿ ಪಾಪ ಶುರು ಮಾಡಿರೋ, ಕಣ್ಣಕ್ಕಕ್ಕೆ ಶುರು ಮಾಡಿರೋ. ನಮಗೆಲ್ಲ ಎಲ್ಲಿ ಉಳ್ಗಾಲ ಹೇಳಿ, ಏನೋ ಚೂರು ಪಾರು ನಡೆಸ್ಕೊಂಡಿತ್ತು ನಾವು ಅಷ್ಟೇ. ನಿನ್ನ ಮಾತಿನ ಅರ್ಥ ಎಂತ ಮರೆಯ? ಈಗ ಹುಡುಗಿಯರೆಲ್ಲ ಕಾಲೇಜ್ ಹುಡುಗರನ್ನೆಲ್ಲ ಇಷ್ಟಪಡೋದೆಲ್ಲ ಬಿಟ್ಟಿರ್ಕಣಿ. ಅವ್ರೀಗ ದೊಡ್ಡ ದೊಡ್ಡ ಗಂಡಸ್ರ ಮೇಲೆ, ಈ ಮದುವೆದರ ಮೇಲೆಲ್ಲ ಆಸೆ ಹಪ್ಪದಪ್ಪ ಹುಡುಗಿಯರಿಗೆ. ಎಂತ ಹೇಳ್ತಿದ್ದೆ ಮರೆಯ ನೀನು? ಹುಡುಗಿರು ವೆಲ್ ಸೆಟಲ್ಡ್ ಹುಡುಗರನ್ನ ಕಾಂತ್ರ ಅನ್ಕ ಹೇಳಿದ್ ಮಾರ್ರೆ ಅಷ್ಟೇ. ಮತ್ತೆ ನೀವೆಂತಕ್ಕೆ ಹಂಗೆ ಬಾಯಿ ಬಿಟ್ಕ ಕಾಂತ್ರಿ? ಓ ಹಂಗ? ಸುಮ್ಮನೆ ಆಯ್ಕೊ ಮರೆಯ, ನಿಮಗೆಲ್ಲ ಬೀಳ್ದಿದ್ದು ಹುಡುಗಿಯರು ಯಾರಿದ್ರು? ಅದೆಲ್ಲ ಆಯ್ತು, ಓದಿಗಿದ್ದದ್ರೊಳಗೆ ತಲೆ ಇತ್ತ. ಈ ವರ್ಷ ಫೈನಲ್ ಇಯರ್ ಅಲ್ದ ನಿಂದ? ಮತ್ತು ಮುಂದೆ ಎಂತ ಮಾಡ್ಕೊತ ಇದ್ದೆ? ಸ್ವಲ್ಪ ಜವಾಬ್ದಾರಿ ಡಿಸಿಷನ್ ತಗೋ ಮರೆಯ. ಎಂತ ಇದ್ರು ಬೆಂಗಳೂರು ಬದಿಗೆ ಹೋಗೋದಂತ ಇತ್ತ, ಇಲ್ಲ ಬಾಂಬೆ ಪಟ್ಟಿಗೆ ಹೋಗ್ಬೋದಾ ಅಂತ ಕಾಣಕ್ ಮರ್ರೆ. ಮತ್ತಿನ್ನು ಓದೋಕ್ಕೆಲ್ಲ ಮತ್ತಿನ್ನೇ ಹೈಯರ್ ಎಜುಕೇಷನಿಗೆಲ್ಲ ಹೋಗ್ತಿಲ್ಲ, ಇಲ್ಲೇ ಎಂತಾರು ಮಾಡ್ಕೊಂಡಿಪ್ಪ ಅಂದ್ಕೊಂಡಿದ್ದೆ. ಬೆಂಗಳೂರಿಗೆ ಹೋಗ್ಬೋದೂ ಡೌಟೇ. ಮತ್ತು ಶ್ಯಾಮಲಕ್ಕ ಹೆಂಗಿದ್ರು? ಮಕ್ಕಳು ಹೆಂಗಿದ್ದು? ಆಮೇಲೆ ಆರಾಮಿದ್ದಾಳಪ್ಪ, ಅವಳಿಗೇನು ಒಳ್ಳೆ ಗಮ್ಮತ್ತಲ್ಲಿ ಇದ್ದಾಳೆ. ಗೊಂಡಿದ್ದು ಬರ್ತಡೆ ಬಂತಲ್ಲ ನಾಡ್ದು, ಅದೇ ಅದನ್ನ ಹೇಳೋಕ್ಕಾರು ಮನೆ ಬದಿ ಬರ್ಕ ನಾನು. ಕಾಂಬ ಸಾಯಂಕಾಲ ಪುರ್ಸೊತ್ತಾರ ಬತ್ತೆ. ಸಾಯಂಕಾಲ ಇಲ್ಲ, ಸಾಯಂಕಾಲ ಇನ್ನೇನು ಆಗಲಿಲ್ಲ, ಒಂದು 9 ಗಂಟೆ ಮೇಲೆ ಆಯ್ತಾ? ಓ ಹಂಗಾರು ಒಂದು ಒಳ್ಳೆ ಊಟ ಇತ್ತು ನಮಗೆ. ಮತ್ತು ಯಾರನ್ನೆಲ್ಲ ಕರೆದಿರಿ? ಯಾರು ನಮ್ಗೆ ಗುರ್ತಿಲ್ದಿದ್ದವರು, ಯಾರು ಸ್ಪೆಷಲ್ ಗೆಸ್ಟ್ ಇದ್ರು ಈ ಸಲ? ಒಂದು ನಮ್ಮನೆ ನಿನ್ನ ಮಾತೇ ಇವತ್ತೊಂಥರ ವಿಚಿತ್ರ ಇತ್ತು ಮರೆಯ. ಅಲ್ಲ, ನಮ್ಮ ಮನೇಲಿ ಅದೇ ನಿಮ್ದೊಂದು ಮನೆ ಹೇಳೋದು, ನಮ್ಮ ಆಚೀಚೆ ಮನೆಗೆ ಹೇಳೋದು, ಮತ್ತು ಶ್ಯಾಮಲ್ ನಣ್ಣಿಗೆ ಹೇಳೋದು, ಮತ್ತೆ ಯಾರಿಗೆ ನಾವು ಹೇಳುತ್ತೆ? ಮತ್ತು ಸ್ಪೆಷಲ್ ಯಾರು ಇರ್ತಾರೆ ಮರೆಯ? ಯಾರು ಸ್ಪೆಷಲ್ ಇದ್ದಿದ್ರೆ? ಇಲ್ಲ, ಹಂಗೆಲ್ಲ ಸ್ಪೆಷಲ್ ಎಲ್ಲ ಯಾರಿಲ್ಲ, ನಾವೇ. ಮತ್ತು ಶ್ಯಾಮಲಕ್ಕ B.Ed ಕಟ್ಕಂತ ಹೇಳ್ತಿದ್ದೀರಾ ಮಂಜಣ್ಣ? ಎಂತ ಆಯ್ತದ? ಎಲ್ಲಿ ಬಂತು? ಎಕ್ಸಾಮ್ ಬರ್ದಿರಾ, ಕೊಟ್ಟಿರಾ? ಎಂತ ಸುದ್ದಿಲ್ಲಪ್ಪ ಅವರು, ಸುಮಾರು ದಿನ ಆಯ್ತು. ಎಂಥದ್ದು ನಮ್ಮನೆ ಬದಿಗೂ ಬಂದಂಗಿಲ್ಲ, ಇಲ್ಲಿರೋರು ಬಪ್ಪದ ಕಡಿಮೆ, ಪದ್ದಕ್ಕೊಬ್ಬರು ಬತ್ತಿದ್ದೀರಷ್ಟೇ. ಅದೊಂದು ಹಾವು ಬಂದ್ರ ಮೇಲೆ ಅವ್ರು ಹೆದರ್ಕೊಂಡು ಅವರು ಬರ್ಲಿಕ್ಕಂತ ಸುಮಾರು ದಿನ ಆಯ್ತು. ಎಂತ ಎಕ್ಸಾಮ್ ಕಟ್ಟಿರಾ? ಬಾ ಸುಮ್ಮನೆ ಆಯ್ಕೊ ಮರಯ್ಯ. ಈ ಶಾಲೆ ಟೀಚರ್ ಅವಳು ಮಾಡ್ಕೊಂಡ್ರೆ ಸಾಕು. ಇನ್ನು ಹೈಸ್ಕೂಲ್ ಟೀಚರ್ ನಮಗಿಲ್ಲಿ ಬದುಕೋಕಿತ್ತ ಮನೇಲೊಳಗೆ. ಸುಮ್ಮನೆ ಆಯ್ಕೊ ನೀನು. ಯಾವ ಎಕ್ಸಾಮ್ ಕೊಟ್ಟೋದು ಬೇಡ, ಎಂಥದ್ದು ಬೇಡ ಅವಳು. ಇದು ಒಳ್ಳೇದಾಯ್ತು ಮರ್ರೆ. ನೀವೆಲ್ಲ ನಿಮ್ಗೆ ಹೆಂಗೆ ಬೇಕು ಹಂಗಿರ್ಲಕ್ಕ, ಅವ್ರು ಮಾತ್ರ ಎಕ್ಸಾಮು ಕೊಟ್ಟೋದು ಬೇಡ, ಎಂಥದ್ದು ಬೇಡ ಅಲ್ದ? ನೀವು ಜೋರಿದ್ರಿ ನೀವು ಮಂಜಣ್ಣ. ನಿಮ್ದೆಲ್ಲ ನನಗೆ ಸುಮಾರೆಲ್ಲ ಗೊತ್ತಕ್ಕ. ಎಂತ ಗೊತ್ತಾ ಬೋಳಿ ಮಗನೆ, ಭಾಳ ಮಾತಾಡೋ ಕಲ್ತಿದ್ದೆ ನೀನು ಈಗೀಗ. ಕಾಲೇಜ್ ಮೆಟ್ಲ ಎಲ್ಲ ಕಲಿಸ್ತಲ್ದ. ಇಲ್ಲಿ ಇನ್ನು ಎಷ್ಟೊಂದು 6 ತಿಂಗಳಿರ್ತಕ್ಕಂಥ ಕಾಲೇಜ್. ಮುಗಿಲಿ ಕಡೆ ನಮ್ಮ ಕಣಂಗೆ ಅಡಿ ಮಾಡ್ಕೊ ತಿರ್ಗಿರ್ಸೈ ಇನ್ನಿಲ್ಲಿಗೆ.
ಸಿಟಿ ಬದಿಗೆ ಹೋಗ್ಲಿಲ್ಲ ಅಂದರೆ ಇಲ್ಲಿ ಊರ ಬದಿಗೆ ಅದೇ ಮಾಡು, ಮತ್ತೆಂತ ಮಾಡೋದಿತ್ತು ಇಲ್ಲಿ ಕೆಲಸ. ಯಪ್ಪ, ನಮ್ಮ ಕೆಲಸ ಇರುತ್ತೆ ಮರ್ರೆ, ನಾವೆಂಥರ ಕೆಲಸ ಹುಡ್ಕ ಮಾಡಕ್ಕೆ ಇಲ್ದಿರಾತಿಲ್ಲ. ನಿಮ್ಗೇನೇ ಜಾಗ ಇತ್ತು, ತೋಟ ಇತ್ತು, ನಡೀತು, ಗಾಡಿ ತೆಗಿ ಹಿಡ್ಕಂತ್ರಿ ಸುತ್ತಾಡ್ತ್ರಿ ನೀವು. ನಮ್ಗೆ ಹಂಗೆ ನಿಮ್ಗೊಂದು ಹೆಸ್ರಿಗೊಂದು ಕೆಲಸ ಅಂದಿದ್ರೆ ಸಾಕಲ್ಲ. ನಮ್ಗೆ ಆ ಥರ ಅಲ್ಲ ಮಾರ್ರೆ, ನಮಗೀಗ ಯಾರು ಉಂಬಕ್ಕೆ ಹಾಕೋರಿಲ್ಲ ಕೆಲಸ ಮಾಡಲಿಲ್ಲ ಅಂತ ಹೇಳ್ರೆ. ಆಯ್ಲಿ ಮರಿಯ, ನಿಂದ ಮೇಲೆ ಇಲ್ಲಿ ನಾವು ಅತ್ತೆ ನಂಗೀಗ ಮಾತಾಡ್ತಕ್ಕ ಕಿಲ್ ಪುರ್ಸೊತ್ತಿಲ್ಲ. ಹೌದೌದಪ್ಪ, ನಿಮ್ಗೆ ಪುರ್ಸೊತ್ತಿಲ್ಲ. ಇನ್ನೊಂದ್ಸಲ ಅಂತ ತನಕ ವಿಚಾರಿಸ್ಕೊಂತ ತಡಿ. ಈಗ ಸದ್ಯಕ್ಕೆ ಹೋತೆ ನಾನು ಬತ್ತೆ ಡ್ರಾಪ್ ಮಾಡೋದಾ? ಬೇಡ ಬೇಡ, ಇದು ಅವ್ನ ಬರ್ತಡೇ ಎಲ್ಲ ಮುಗೀಲಿ ನಿಮ್ಮ ಮಗಂದು. ಎಂಥದ್ದು ನಿಮ್ಮ ಮುಟ್ಟಿ ಮಾತಾಡೋಕ್ಕಿತ್ತಕ್ಕ. ಎಲ್ಲಿ ಸಿಕ್ತೀರಿ ಹೇಳಿ, ನಾನೇ ಬತ್ತೆ. ನೀವು ಪುರ್ಸೊತ್ತಿಲ್ಲ ಅಂತ ಹೇಳೋದು ಬೇಡ, ನಾನೇ ಬಂದು ಮಾತಾಡ್ತೆ. ಆಯ್ತು ಮರಿಯ, ದೊಡ್ಡ ಮನುಷ್ಯ ಮಾತಾಡುವಂತೆ. ಸರಿ ಆಯ್ತು, ಈಗ ನಾ ಬತ್ತೆ, ಮತ್ತೆ ಸಿಕ್ಕುವಾಗ ಹಂಗಾರೆ.